ನಾಗಾರಾಧನೆಗೆ ನಾಡಿನಲ್ಲೇ ಪ್ರಸಿದ್ಧವಾಗಿರುವ ಸ್ಥಳ ಅಂದರೆ ಅದು ಕರಾವಳಿ ಜಿಲ್ಲೆಗಳು. ಆದರೆ ಈ ವರ್ಷ ಕೊರೋನಾದ ಕರಿಛಾಯೆ ನಾಗರ ಪಂಚಮಿಯ ಸಂಭ್ರಮಕ್ಕೆ ಕಣ್ಣೀರೆರಚಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ನಾಗರ ಪಂಚಮಿ ಆಚರಣೆ ಹೇಗಾಯಿತು? ವಿಶೇಷ ವರದಿ ಇಲ್ಲಿದೆ ನೋಡಿ. ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ವಿಶೇಷ ಮಹತ್ವವಿದೆ. ಅದರಲ್ಲೂ ಉಡುಪಿಯನ್ನು ರಜತ ಪೀಠಪುರ ಎಂದೇ ಕರೆಯುತ್ತಾರೆ. ಆದರೆ ಈ ವರ್ಷ ಮಾತ್ರ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ನಾಗರ ಪಂಚಮಿ ಆಚರಣೆಗೆ ಅವಕಾಶವನ್ನು ನೀಡಿಲ್ಲ. ಇದರ ನೇರ ಪರಿಣಾಮ ಆಗಿರುವುದು ಬಡ ವ್ಯಾಪಾರಿಗಳ ಮೇಲೆ. ತುಂಬಾ ಜನ ಬರ್ತಾರೆ, ಈ ಸಲ ಮಾತ್ರ ಬರ್ಲಿಕ್ಕೆ ಇಲ್ಲ ಅಂದ್ರೆ ಕೊರೋನಾದ ಇದಕ್ಕಾಗಿ ಬರ್ಲಿಕ್ಕೆ ಇಲ್ಲ ಇಲ್ಲಿ. ಹಾಗಾಗಿ ನಾವು ಮಾಡಿ ಎಲ್ಲ ಪ್ರಸಾದ ವಿತರಣೆ ಮಾಡ್ತಿದ್ವಿ. ಬೇರೆ ಜನ ಎಲ್ಲ ಬರೋದು ಬೇಡ ಅಂತ ಹೇಳಿದೆ. ಹೌದು, ಪ್ರತಿ ವರ್ಷ ಮಲೆನಾಡು ಮತ್ತು ಬಯಲು ಸೀಮೆಯ 10 ವ್ಯಾಪಾರಿಗಳು ಉಡುಪಿಗೆ ಬಂದು 20-30 ಸಾವಿರದ ಹೂವಿನ ವ್ಯಾಪಾರ ಮಾಡಿ ಹೋಗುತ್ತಿದ್ರು. ಆದರೆ ಈ ವರ್ಷ ನಾಗರ ಪಂಚಮಿಯ ಆಚರಣೆ ಮೇಲೆ ನಿರ್ಬಂಧವಿರುವ ಕಾರಣ ಹೂವಿನ ವ್ಯಾಪಾರಿಗಳಿಗೆ 5-6 ಸಾವಿರ ವ್ಯಾಪಾರವಾಗುವುದು ಕಷ್ಟವಾಗಿದೆ. ಇನ್ನು ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ತಮ್ಮ ಸ್ವಂತ ವಾಹನಗಳಲ್ಲಿ ಹೂವನ್ನು ಹೊತ್ತು ಇವರು ಇಲ್ಲಿಗೆ ಬಂದಿದ್ದಾರೆ. ಬಂದ ವಾಹನದ ಖರ್ಚು ಕೂಡ ನಮಗೆ ಗಿಟ್ಟುವುದಿಲ್ಲ ಎನ್ನುವುದು ವ್ಯಾಪಾರಿಗಳ ಅಳಲು. ಕೊರೋನಾದಿಂದ ಫುಲ್ ಪ್ರಾಬ್ಲಮ್ ಇದೆ, ವ್ಯಾಪಾರ ಜನ ಇಲ್ಲ, ನಾವು ಜಾಸ್ತಿ ಜನ ಬಂದಿಲ್ಲ, ಎಲ್ಲೂ ಬಿಡ್ತಿಲ್ಲ ಜನ, ಅದರಿಂದ ತುಂಬ ಕಡಿಮೆ ವ್ಯಾಪಾರ. ಒಂದು 25-30 ಸಾವಿರ ಆಗೋದು. ಈ ಸಲ ಏನಿಲ್ಲ, 5-6 ಸಾವಿರ ಆಗೋಕ್ಕೆ ಸುಸ್ತು. ಅದು ಬೇರೆ ಗಾಡಿಗಳು ಯಾವ ಬಿಡ್ತಿಲ್ಲ, ನಮ್ಮ ಸ್ವಂತ ಗಾಡಿ ಇದ್ರೆ ಬರ್ಬೋದು ಅಷ್ಟೇ. ಕೇವಲ ಉಡುಪಿ ಜಿಲ್ಲೆಯಲ್ಲೇ 13 ಸಾವಿರಕ್ಕೂ ಅಧಿಕ ನಾಗಬನಗಳಿವೆ. ನಾಗನಿಗೆ ಸಂಬಂಧಿಸಿದ ಹಲವಾರು ಕ್ಷೇತ್ರಗಳಿವೆ. ಇಲ್ಲಿನ ಅರ್ಚಕರಿಗೆ ನಾಗರ ಪಂಚಮಿಯಂದು ಕೈತುಂಬ ಆದಾಯ ಬರುತ್ತಿತ್ತು. ಆದರೆ ಈ ವರ್ಷ ಮಾತ್ರ ಈ ತಟ್ಟೆ ಕಾಸಿಗೂ ಕಲ್ಲು ಬಿದ್ದಿದೆ. ಜನರು ತಮ್ಮ ನಾಗಬನಗಳಲ್ಲಿ ಹೂವು, ಸಿಂಗಾರ, ಸಿಯಾಳ ಮೊದಲಾದ ದ್ರವ್ಯಗಳನ್ನು ಬಿಟ್ಟು ಹೋಗುವ ಮೂಲಕ ತಮ್ಮ ಹರಕೆಯನ್ನು ಸಮರ್ಪಿಸುತ್ತಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್, ಉಡುಪಿ.